ನಾನು ನನ್ನೊಂದು ಇನ್ಸಿಡೆನ್ಸ್ ಬಂದಿದ್ದು ಎಂದರೆ ವಿಷಯ ನೀವು ಕೇಕೋಸ್ಕರ ಸಂಪೂರ್ಣವಾയിട്ടുള്ള ವಿವರಣೆ ಎಲ್ಲ ಕೇಕಿಡ್ತಾರೆ ഞങ്ങളുടെ അധ്യക്ഷയാണ് ഷാപ്പി ബബ്ബു കട്ടണ്ടി മാനവ ഹക്കുകൾ പോരാട്ടಗಾರ ನಮ್ಮ ಸಂಘಟನೆಲ್ಲ ಪ್ರವರ್ತಿಸಾలి ഇപ്പോൾ ഞങ്ങൾ ದಕ್ಷಿಣ ಕನ್ನಡ ಜಿಲ್ಲೆಯ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ಅಧ್ಯಕ್ಷರಾಗಿಕೊಂಡು ಇವರು ಗೌರವ ಅಧ್ಯಕ್ಷರಾಗಿಕೊಂಡು ನಿಸಾರ್ ಕಾರ್ಯದರ್ಶಿಯಾಗಿಕೊಂಡು ഞങ്ങളുടെ പദാധികാരികളായിട്ടുള്ള പിന്നെ വിഷയം കേൾക്കുന്നത് കറക്റ്റ് വിഷയത്തിലുള്ള ഞങ്ങൾ ಟಿಪ್ಪು ಸುಲ್ತಾನ್ರೆ ഇതിൽ ನಾನು ಕೇಂದ್ರ ಹೋರಾಟ ಹಾಕಿಟ್ಟು ಇದಕ್ಕೆ ಬೇರೆ ಸ್ವರ ಹಿಡ್ಕೊಂಡು ಆ ಸ್ವರ ನಂಗೆ ಸ್ವರ ಹಿಡ್ಕೊಂಡುള്ള ಪ್ರಯತ್ನ ನಂಗೆ ಹಾಕಡ ಅದು ನಿങ്ങളുടെ ಚಲೋಗೋಸ್ಕರ ನಂಗೆ ಬನ್ನಿ ಯಾರ ನಾಳೆ ಹಸ್ತಾಂತರ ನಾವು ಪರ್ಸೆಂಟ್ இது நீங்கள் 3 அவங்க மேலே மைதானம் അവിടെ പക്ഷെ അതുകൊണ്ട് ബിച്ചും വീടും അല്ല അവണ് പോയപ്പോൾ ഇതാക്കിയാണ് ಗುರ್ತುಂಟ ಗುರ್ತಾವನು ಜಂಡ ಕ್ಲಾಸ್ ಹಂಗ ಜೆಂಡಲ್ ಗುರ್ತದೆ ಜಂಡಲ್ ಗುರ್ತಾನು ಎಲ್ಲ ಗುರ್ತದೆ ಅದು ಕಾರಣ ಎಂದ್ರೆಂಟು ಗೊತ್ತಿಲ್ಲ ಕಾರಣ ಅಂದ್ರೆ ಫೇಸ್ ಫೇಕ್ ಇನ್ಸ್ಟಾಗ್ರಾಮ್ ಹಾಕಿ ಕೊಡ್ತಿರ್ತಾನೆ ಒಂದೇ ಏಜ್ ಇದೆ 3 ಮಕ್ಕಳು 30 ಫ್ರೆಂಡ್ ಪಾಟ್ ಹಾಕಿ 30 ಮೆಸೇಜ್ ಇಟ್ಟ ಮೆಸೇಜ್ ಇಟ್ಟು ಹಂಗ 3-4 ಬಿಲ್ಪಟ್ಟ ಮಕ್ಕ ಅವನು ಕನ್ಯ ಅಂತ ರೌಡಿ ಸಿಕ್ಕದು ಬಾಯರ್ ತಂಗ ಉಸ್ತಾದ್ರೆ ಅವನು ಗೊತ್ತಿದ್ದಿಲ್ಲ ಈ ಮಕ್ಕ ಒಂದು ಇದು ಜಂಡು 3 ಟ್ರಿಪ್ಪರ ಸ್ಕೂಲ್ ಕಾಲೇಜ್ ಹೈಸ್ಕೂಲ್ ಮಾಡಿ ವಿಚಾರ ನಡೆಸಿ நீங்க கேஸ் எல்லாம் நீங்க ಹಾಕಿರೋ ಅಲ್ಲ ಸ್ವಯಂ ಪ್ರೇರಿತ ಅಲ್ಲ ಸ್ವಯಂ ಪ್ರೇರಿತ ಇಲ್ಲ ನೀங்க ಹಾಕಿ ನೋಡಿ ಎಸ್ಐ ಬಂದಿಟ್ಟು ಕಂಪ್ಲೇಂಟ್ ಕೊಟ್ಟರೆ ರಿಪೇರ್ ಮಾಡ್ತೀನಿ ಅಂತ ಇತ್ತು ಅಂಜನೆಂಟು ಸುಬಿ അതിൽ പിന്നെ നിങ്ങൾക്കൊന്നും വേറെ എന്ത് ധമക്കി ഇതെന്തോ അങ്ങനെന്തോ മട്ടങ്ങളൊന്നും ಬಂದರೆ ಇಲ್ಲ ಎಂದು ಇಲ್ಲ അങ്ങനെന്തോ നിങ്ങൾക്ക് ಬೇರೆ ಎಂದು ಈ ಕೇಸ್ ಕೊಡ್ತಂತ ಓಕೆ അപ്പോൾ ഞങ്ങൾ ഒരു സംഘടന ത്രൂല് ಬಂದರು ಟಿಪ್ಪು ಸುಲ್ತಾನ್ ಜಿಲ್ಲಾ ಸಮಿತಿ ಇದಿಲ್ಲ ഞങ്ങൾ ಎಲ್ಲ ಸಮಿತಿ ಆಲ್ಮಾರು ಒಟ್ಟಿಗೆ ಇದು ಬಂದರು ಅದು ನಾನು ಜಿಲ್ಲಾಧ್ಯಕ್ಷ ಇತ್ತು ಇಲ್ಲ ഞങ്ങൾ ಇದಕ್ಕೆ ಎಂದು ಬಂದರು ಅಂದ್ರೆ ನಿಂಗೆ ಇದಕ್ಕೆ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆವಣಲ್ಲ ಮುಡಿಪು ಕಾಲೇಜ್ ಹೋಗಿ ಫಸ್ಟ್ ಇಯರ್ പിന്നത്തെ പേടി പിന്നെ നോക്കാം മുടിപ്പല്ല ಅಲ್ಲ ಅದು ನೋ ಪ್ರಾಬ್ಲಮ್ಮು ಇನ್ನು ಮುಂದೆ ನಿಮಗೆ ಇವರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗುವುದು ಅಥವಾ ನಿಮಗೆ ಕಾನೂನಾತ್ಮಕವಾಗಿ ನಿಮಗೆ ಏನಾದರೂ ಬೇಕಾದರೆ ನಮ್ಮ ಸಂಘಟನೆ ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೇವೆ ಅದಕ್ಕೆ ಬೇಕಾಗಿ ನಮ್ಮ ಸಂಘಟನೆಯಿಂದ ನಿಮಗೆ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ನಮ್ಮ ಸಹಾಯ 100% ನಾವು ಕೊಡ್ತೇವೆ ಬರುತ್ತೆ ಇಂಥ ಕೆಲಸಗಳು ಎಲ್ಲಿಯೂ ಆಗಬಾರದೆಂಬ ನಮ್ಮ ಒಂದು ಬಯಕೆ ಯಾಕೆಂದರೆ ನಾವೆಲ್ಲರೂ ಶಾಂತಿ ಪ್ರಿಯರು ಆದ್ದರಿಂದ ಇಂಥ ಕೆಲಸ ಮಕ್ಕಳನ್ನು ಹಿಡಿದು ಜೈ ಶ್ರೀರಾಮ್ ಅಂತ ಹೇಳೋದು ಇದು ಈ ದಕ್ಷಿಣ ಕನ್ನಡದಲ್ಲಿ ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಂದು ವೇಳೆ ಇದನ್ನು ಇನ್ನೂ ಪುನರಾವರ್ತನೆ ಆದರೆ ಇದು UPಯ ಬಿಹಾರದಲ್ಲಿ ಆದಂಥ ಕೆಲಸಗಳು ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲೇಬಾರದು ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಇಂಥ ಇವರಿಗೆ ಕಾನೂನಾತ್ಮಕವಾಗಿ ಇವರನ್ನು ಶಿಕ್ಷೆ ಸರ್ಕಾರದಿಂದ ಶಿಕ್ಷೆ ಕೊಡಿಸುವ ಹಾಗೆ ಮಾಡಬೇಕು ಅದಲ್ಲದೆ ರಾಜಕೀಯ ವ್ಯಕ್ತಿಗಳು ಕೂಡ ಇದನ್ನು ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಬಾರ್ದು ಎಲ್ಲರೂ ಒಂದೇ ರೀತಿ ಅಂತೇಳಿ ರಾಜಕೀಯ ವ್ಯಕ್ತಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಈ ಹುಡುಗನಿಗೆ ಅಂದರೆ ಈಗ 15 ವರ್ಷ ಆದದಲ್ಲ 17 ವರ್ಷ ಆದದ್ದು ಪ್ರಾಯ ಕೂಡ ಪೂರ್ತಿ ಆಗಲಿಲ್ಲ 18 ವರ್ಷ ಆಗಲಿಲ್ಲ ಆ ಹೊಡೆದಂಥ ಜೈ ಶ್ರೀರಾಮ್ ಅಂತ ಹೇಳಿ ಯಾರು ಹೊಡೆದಿದ್ದಾನೆ ಅವನು ಇನ್ನು ಮುಂದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹಿಂದೂ ಆಗಿ ಹೊರಗೆ ಬರಬೇಕು ಜೈಲಿಂದ ಬರುವಾಗ ಅಂದರೆ ಇನ್ನೊಬ್ಬರಿಗೆ ಒಬ್ಬ ಹಿಂದೂ ಆಗಿ ಉಪಕಾರ ಮಾಡುವುದನ್ನು ಮಾತ್ರ ಅವರ ಹಿಂದೂ ಇದರಲ್ಲಿ ಕಲಿಸ್ತಾರೆ ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬಾರ್ದಂತ ಅವರದ್ದು ಧರ್ಮದಲ್ಲಿ ಕೂಡ ಇದೆ ಹಾಗಿರೋ ನಮ್ಮ ಧರ್ಮವು ಕೂಡ ಅದನ್ನೇ ಕಲಿಸ್ತಾ ಇದೆ ನಾವು ಈಗ ಅದಕ್ಕೆ ಬೇಕಾಗಿ ಅವನ ಜೈಲಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಇದು ಶಿಕ್ಷೆ ಆಗುವ ತನಕ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆಯಿಂದ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ ಅದರಿಂದ ಇದೊಂದು ಸಂದೇಶವನ್ನು ಕೂಡ ನಾವು ನಮ್ಮ ಜಿಲ್ಲಾಧಿಕಾರಿಗೂ ಹಾಗೆಯೇ ನಮ್ಮ ಸರ್ಕಾರಕ್ಕೂ ನಾವು ಇದೊಂದು ಉಸ್ತುವಾರಿ ಸಚಿವರಿಗೆ ನಾವೊಂದು ಇದನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಜಿಲ್ಲೆ ಅಂದರೆ ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ ನಾವು ಗೊತ್ತಿರೋ ವಿಷಯ ಯಾಕಂದರೆ ನಾವು ಈಗ ಹೊರಗಿನಿಂದ ಬರುವಾಗ ಕೇಳ್ತಾರೆ ಯಾಕೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತೊಳಗೆ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳುವುದು
ಈಗ ನಾವು ಕೇಳಿದ್ದು ಬಿಹಾರದಲ್ಲಿ ಅಥವಾ ಇನ್ಯಾವುದೋ ರಾಜ್ಯದಲ್ಲಿ ಕೇಳಿದ್ದು ಏನು ಜೈ ಶ್ರೀ ರಾಮಾಯಣ ಜೈ ಶ್ರೀರಾಮಾಯಣ ಅಂತೇಳಿ. ಆ ಥರ ಇಲ್ಲಿ ಆಗಲಿಲ್ಲ. ಆ ಥರ ಘಟನೆ ಈ ಈ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ನಾನು ಪ್ರಪ್ರಥಮವಾಗಿ ಕೇಳೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗ ಕೇಳ್ತಾ ಇರೋದು, ನಮ್ಮ ವೇದಿಕೆ ಕೇಳ್ತಾ ಇರೋದು, ಪ್ರಪ್ರಥಮವಾಗಿ ನಾವು ಕೇಳ್ತಾ ಇದ್ದೇವೆ ಜೈ ಶ್ರೀರಾಮ ಅಂತೇಳಿ. ಅವರು ಒಬ್ಬ ಅನ್ಯ ಧರ್ಮದವನಿಗೆ ಆ ಘೋಷಣೆಯನ್ನು ಕೂಗಬೇಕು ಅಂತ ಹೇಳೋದು ನಾವು ಕೇಳಿದ್ದು ಬಿಹಾರ ಅಥವಾ ಇನ್ಯಾವುದೋ ಒಂದು ರಾಜ್ಯದಲ್ಲಿ. ಇಂಥ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡೋದು ಯಾಕಂದರೆ ಅರಾಜಕತೆ ಸೃಷ್ಟಿ ಮಾಡೋದು ಅಂತ ಹೇಳೋದು. ಅದಕ್ಕೆ ಆ ಸೃಷ್ಟಿ ಮಾಡೋದಕ್ಕೆ ನಾವು ಶಾಂತಿ ಪ್ರಿಯರು ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರಿಟ್ಟುಕೊಂಡು ನಾವು ಒಂದು ವೇದಿಕೆಯನ್ನು ಮಾಡಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ರಾಜ್ಯ ವ್ಯಾಪ್ತಿ ಇರುವಂಥ ಒಂದು ಸಂಘಟನೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅದರ ಅಧ್ಯಕ್ಷರಾಗಿರೋದು ಸಾಫಿಕ್ ಬಬ್ಬುಕಟ್ಟೆ. ಸಾಫಿಕ್ ಬಬ್ಬುಕಟ್ಟೆ ಅವರು ಅಂತ ಹೇಳಿದರೆ ಸಾಮಾಜಿಕ ತುಡಿತವುಳ್ಳ ವ್ಯಕ್ತಿ ಅವರು ಕಳೆದ ರಂಜಾನ್ನಲ್ಲಿ ಸಾಧಾರಣ 250 ಕಿಟ್ಗಳನ್ನು ಒಬ್ಬರು ಎಲ್ಲ ಮನೆಗೆ ಮುಟ್ಟಿಸಿದ. ಅದರಲ್ಲಿ ಜಾತಿ ಧರ್ಮ ನೋಡಲಿಲ್ಲ ಅವರು ಹಿಂದೂ ನೋಡಲಿಲ್ಲ, ಮುಸ್ಲಿಂ ನೋಡಲಿಲ್ಲ, ಯಾವ ಧರ್ಮ ಅಂತ ನೋಡದೆ ಅವರು ಕೊಟ್ಟಿದ್ದಾರೆ. ಅಂಥ ಧರ್ಮ ನಾವು ಆ ಸಂಘಟನೆಯ ಉಸ್ತುವಾರಿಯಲ್ಲಿರ್ತಕ್ಕಂಥ ನಮಗೆ ಅದು ಕೇಳುವಾಗ ಆಘಾತ ಆಗಿದೆ. ನಾವು ಅದನ್ನು ನಿರೀಕ್ಷಿಸಿರಲಿಲ್ಲ. ನಮಗೆ ಬಂದ ವಿಡಿಯೋದಲ್ಲಿ ಬಂದದ್ದು ಅವನು ಯಾವುದೋ ಒಂದು ಅನ್ಯ ಹುಡುಗಿಯನ್ನು ಅವನಿಗೆ ಏನೋ ಒಂದು ಕಿರುಕುಳ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾಗಿ ಅವನಿಗೆ ಅವರು ಟಾರ್ಚರ್ ಮಾಡಿದರು ಅಂಥೇಳಿ ಅದಕ್ಕೆ ಸಾಧಾರಣ ಕೇಳ್ತಾ ಇದ್ದೇವೆ. ಸಾಧಾರಣ ಆ ಸಂಘಟನೆಯವರು ಅದೇ ಥರ ಮಾಡೋದು. ಅವರು ಲವ್ ಜಿಯಾದ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಹುಡುಗಿಯರನ್ನ ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತೇಳಿ ನಾವು ಅದನ್ನು ಕೇಳಿದ್ದೆವು. ನಾವು ಅದಕ್ಕೆ ದೊಡ್ಡ ಮನ್ನನ್ನು ಕೊಡಲಿಲ್ಲ, ಯಾಕಂದ್ರೆ ಆಗಿರ್ಬೋದು ಅಂತೇಳಿ. ಬಟ್ ಈಗ ನಾವು ಕೇಳ್ತಾ ಇರೋದು ಅವನ ಮಗು ನೋಡುವಾಗಲೇ ಗೊತ್ತಾಗ್ತದೆ ಅಂತ ಅವರಲ್ಲಿ ಆ ಚರ್ಯನೇ ಕಾಣ್ತಾ ಇಲ್ಲ. ಅದು 17 ವರ್ಷದ ಹುಡುಗ, ಅವನಿಗೆ ಆ ಧೈರ್ಯ ಇರಲಿಕ್ಕಿಲ್ಲ. ಒಂದು ವೇಳೆ ಅವನು ಆ ಥರ ಮಾಡಿದ್ರು ಅವರು ಆ ಜೈ ಶ್ರೀರಾಮ್ ಎನ್ನುವಂಥ ಒಂದು ಶಬ್ದವನ್ನು ಅವನನ್ನು ಉದ್ರೇಕಗೊಳಿಸಿ ಮಾಡಿದ್ದು ಅಕ್ಷಮ್ಯ ಅಪರಾಧ. ಅದು ನಮಗೆ ಸಂಘಟನೆ ಆಗಲಿ ನಾವು ಮುಸಲ್ಮಾನರಿಗೆ ನಾವು ಅದು ಸಾಧ್ಯವಾದಂಥ ಒಂದು ಮಾತು. ನಾವು ಅದನ್ನು ಒಪ್ಪುವುದಿಲ್ಲ. ಮಾತ್ರ ನಾವು ಬಲವಾಗಿ ಖಂಡಿಸ್ತೇವೆ. ನಮ್ಮ ಸಂಘಟನೆ ಎಲ್ಲ ಸಮಿತಿ ಎಲ್ಲ ಸದಸ್ಯರು ಅದನ್ನು ಬಲವಾಗಿ ಖಂಡಿಸ್ತೇವೆ. ಈ ಥರದ ಮುಂದಿನ ಈ ದಿನಗಳಲ್ಲಿ ಈ ಥರ ಆಗಬಾರ್ದು. ನಾವು ಶಾಂತಿ ಪ್ರಿಯರಾಗಿದ್ದೇವೆ ಮುಸಲ್ಮಾನರು. ನಾವು ಹೆಸರಿಟ್ಟದ್ದು ಹಜರತ್ ಟಿಪ್ಪು ಸುಲ್ತಾನ್ರವರನ್ನು. ಆ ಟಿಪ್ಪು ಸುಲ್ತಾನ್ರವರು ಮಾದರಿ ಯೋಗ್ಯ ಒಬ್ಬ ರಾಜರಾಗಿದ್ದರು. ಅಂಥ ಒಬ್ಬ ರಾಜರ ಹೆಸರಿಟ್ಟುಕೊಂಡು ಅವರೊಬ್ಬ ದೊಡ್ಡ ಒಂದು ಒಲಿಯಾಗಿದ್ದರು, ಅವರೊಬ್ಬ ಸಂತರಾಗಿದ್ದರು. ಆ ಸಂತರ ಹೆಸರಿಟ್ಟುಕೊಂಡು ನಾವು ಇಂಥದ್ದು ಮಾಡಿದ್ದೇವೆ. ನಾವು ಶಾಂತಿ ಪ್ರಿಯರು. ದಯವಿಟ್ಟು ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ, ಇನ್ನು ಮುಂದಕ್ಕಿಂತ ಯಾವುದೇ ಒಂದು ಘಟನೆಗಳು ನಡೆದು ನಾವು ಸಹಿಸುವುದಿಲ್ಲ. ಆ ಹುಡುಗನಿಗೆ ತಕ್ಕುದಾದ ನ್ಯಾಯ ಒದಗಿಸಬೇಕು, ಅವನಿಗೆ ತಕ್ಕುದಾದ ಶಿಕ್ಷೆಯೂ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿಯಿಂದ ನಾವು ವಿನಂತಿಸ್ತಾ ಇದ್ದೇವೆ. അവനെ വിളിച്ചോണ്ട് പോയി. അവന് കുറച്ച് കണ്ണ് നമ്പറുണ്ടായി. കണ്ണ് നമ്പറുണ്ട് ചൂട് അത് തയ്ക്കണമെന്നില്ല. അങ്ങനെ മരുന്ന് എടുത്തിട്ട് അവൻ അവർക്ക് വിളിച്ചോണ്ട് പോയിട്ട് അത്ര മോനെ അവർ വിളിച്ചിട്ട് അവിടെ വിളിച്ചോണ്ട് വരും. കാട്ടോടെ സാറ് മൈതാനിൽ ആരില്ലാത്തതാണ്. അവിടെ പോയിട്ട് തയ്ച്ചിട്ടാണ് അവൻ ചെല്ലിട്ടെത്തുന്നത്. വർത്തിക്ക് അവൻ ചെല്ലിട്ടില്ല പോയത്. പിന്നെ അവനെ പിറ്റേന്ന് അവന് കണ്ണ് ഇവിടെ വീങ്ങിട്ടുണ്ട്. അപ്പോൾ എന്തായി കേട്ടേക്ക് അത് കട്ടിൽ താണ്ടിയതില്ല, ചൊല്ലിട്ടില്ല വിഷയത്തിൽ. അപ്പോൾ നോക്കുമ്പോൾ അതായത് തയ്ച്ചത് ഇവിടെ കരിഞ്ഞിട്ട് തയ്ക്കലുണ്ട്. വരുന്നില്ല, കാതെല്ലാം കേട്ടോണ്ടാണ്. പിന്നെ അതിന് ഞാൻ അത് വൈറാലായി. എന്താണ് ഞാൻ ഒരാൾ അതിന് ഞങ്ങൾക്ക് പോകണം, പോലീസ് വരുന്നതെല്ലാം വന്നിട്ട് ഒരാക്കിട്ട് പോലീസ് സ്റ്റേഷനിൽ പോയി വിളിച്ച് കൊണ്ടുപോയിട്ട് ഓലക്കാരെല്ലാം വന്നിട്ടെല്ലാം കൊണ്ടുപോയിട്ട് അവനെ ഇതെല്ലാം എതിറ്റ് ജോബ് 10 മണിക്ക് വേറെ 5 മണിക്ക് വന്നു. ആരോഗ്യത്തിന് ഇന്നലെ വേറെ സ്റ്റാർട്ട് ചെയ്തു. അതെല്ലാം അവൻ്റെ കീസിൽ പൈസ ഉണ്ട് കൊടുത്തു. അതിന് പർസനൊന്നും അവന് എടുത്തില്ല പൈസ. ഇല്ല, ഇവിടെ ഒരു 1.5 കിലോമീറ്റർ സാധനങ്ങൾ പറഞ്ഞു. ചങ്ങായിമാരെല്ലാം അവൻ്റെ ഒക്കെ ക്ലാസ്മേറ്റ് മുന്നേ അവർ അവനെ ഓർ പിടിപ്പിച്ചില്ല. ഫുള്ള് രണ്ട് ഓരൊക്കെ ಟಿಪ್ಪು ಸುಲ್ತಾನ್ ವತಿಯಿಂದ ನಾವು ಈ ಹುಡುಗನ ಮನೆಗೆ ಬಂದಿದ್ದೇವೆ. ಉತ್ತರ ಪ್ರದೇಶ ಆ ಕಡೆ ಎಲ್ಲ ಆಗ್ತಾ ಉಂಟು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಆಗಿರುವಾಗ ಇಂಥ ಒಂದು ಕೆಲಸ ಇನ್ನು ಮುಂದೆ ಯಾವ ಊರಲ್ಲೂ ಆಗಬಾರ್ದು. ಆ ವಿಷಯದಲ್ಲಿ ನಾವು ಟಿಪ್ಪು ಸುಲ್ತಾನ್ ವತಿಯಿಂದ ನಮ್ಮ ಎಲ್ಲ ಸಂಘಟನೆಗಳ ನಮ್ಮೆಲ್ಲ ಪದಾಧಿಕಾರಿಗಳಲ್ಲಿ ನಾವು ಒಗ್ಗೂಡಿ ಬಂದು ಆ ವಿಷಯದಲ್ಲಿ ನಾವು ಖಂಡಿಸ್ತೇವೆ. ಆ ಹುಡುಗನ ಮನೆಯವರಿಗೆ ನಾವು ಸಂತಾನ ಹೇಳಲಿಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಅದು ಅಲ್ಲದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ
ಹಾಗೂ ನಮ್ಮ ಇಲ್ಲಿ ಉಸ್ತುವಾರಿ ಸಚಿವರಾದ ಮಾನ್ಯ ಅಸ್ಪಟ ಶ್ರೀನಿವಾಸ ಪೂಜಾರಿ ಅವರಿಗೂ ಜಿಲ್ಲಾಧಿಕಾರಿಯವರಿಗೂ ನಾವು ಮನವಿಯನ್ನು ಮಾಡುತ್ತೇವೆ. ಇನ್ನು ಮುಂದೆ ಹೀಗೆ ಆದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಹಾಗೂ ನಮ್ಮ ಇಲ್ಲಿ ಮಾಜಿ ಉಸ್ತುವಾರಿ ಸಚಿವರಾದ ಮಾನ್ಯ ವಿ.ಟಿ. ಖಾದರ್ ಅವರಿಗೂ ನಾವು ಮನವಿಯನ್ನು ಮಾಡುತ್ತೇವೆ. ಇನ್ನು ಮುಂದೆ ಇಂಥ ಕೆಲಸ ಯಾರೂ ಕೂಡ ಮಾಡಬಾರದು. ಇದು ಮಾಡುವಂಥ ಕೆಲಸ ಅಲ್ಲ. ನಮ್ಮ ಮುಸ್ಲಿಮಾನರಲ್ಲಿ ಇಸ್ಲಾಂ ಎಂಬುದೊಂದು ಸೌಹಾರ್ದ ಒಂದು ಸಂದೇಶ ಆಗಿರುವಾಗ ನಾವು ಅಂಥ ಕೆಲಸಕ್ಕೆ ಯಾರಿಗೂ ಹೋಗುವುದಿಲ್ಲ. ಇವರು ಏನೆಲ್ಲ ಹೇಳ್ತಾರೆ ಲವ್ ಜಿಹಾದು ಅಂಥದ್ದು ಇದೆಲ್ಲ ಅದೊಂದು ಕಟ್ಟಿಕೊಂಡು ಅವರು ಮಾಡ್ತಾ ಇರುವಂಥ ಕೆಲಸ ಆಗಿರುವಾಗ ನಾವು ಇನ್ನು ಮುಂದೆ ಇವರು ಏನಾದರೂ ಇಂಥ ಕೆಲಸವನ್ನು ಮರುಕಳಿಸಿದರೆ ನಾವು ಉಗ್ರ ಹೋರಾಟವನ್ನು ಟಿಪ್ಪು ಸುಲ್ತಾನ್ ವತಿಯಿಂದ ಮಾಡ್ತೇವೆ ಎಂದು ನನ್ನ ಈ ಮಾತನ್ನು. ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ವತಿಯಿಂದ ನಾವು ಇವತ್ತು ಅಮಾಯಕ ಓರ್ವ ವಿದ್ಯಾರ್ಥಿಗೆ ಬಲವಂತವಾಗಿ ಜೈ ಶ್ರೀರಾಮ್ ಹೇಳಬೇಕು ಎಂಬುದನ್ನು ಹೇಳಿದಂಥ ಒಂದು ಘಟನೆ ನಮ್ಮ ಅದರ ಬಗ್ಗೆ ಸವಿವರವಾಗಿ ನಮ್ಮ ಸಾಹಿತಿಗಳು ಖ್ಯಾತ ಚಿಂತಕರಾಗಿರತಕ್ಕಂಥ ಡಿ ಅಬೂಬಕರ್ ಹಾಜಿ ಖೈರಂಗಲ್ ಅವರು ನಮ್ಮ ಬಗ್ಗೆ ಅದರ ಬಗ್ಗೆ ಸವಿವರವಾಗಿ ವಿವರಿಸಿದರು. ಆದರೂ ಭಾಳಷ್ಟು ಒಂದು ನೋವು ತರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಒಂದು ಮುಗ್ಧ ಓರ್ವ ಯುವಕನಿಗೆ, ಒಂದು ಮುಗ್ಧ ಓರ್ವ ಹುಡುಗನಿಗೆ ಬಲವಂತವಾಗಿ ಹೇಲಿಸಿ ಹೊಡೆದದ್ರ ಬಗ್ಗೆ ನನಗೆ ತುಂಬ ನೋವಿದೆ. ಇಂತಹ ಘಟನೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಭಾರತದ ಯಾವ ಮೂಲೆಯಲ್ಲಿಯೂ ಇಂಥ ಒಂದು ಘಟನೆ ಈ ಥರ ಏನು ನಡೆಯಬಾರದು. ಇನ್ನು ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆಯು ಮರಳು ಕಲಿಸಿ ನಡೆದರೆ ನಾವು ನಮ್ಮ ಟಿಪ್ಪು ಸುಲ್ತಾನ್ ಈ ವೇದಿಕೆಯ ವತಿಯಿಂದ ತೀವ್ರವಾಗಿ ಖಂಡಿಸುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆ ಇದೆಯೋ ಅದರ ಬಗ್ಗೆ ಖಂಡಿಸುವುದರೊಂದಿಗೆ ಅದಕ್ಕೆ ಕಾನೂನುಬದ್ಧವಾದಂತಹ ಕ್ರಮವಾಗಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿಯೂ ಈ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಮತ್ತೊಮ್ಮೆ ನಾನು ಕಾನೂನು ಸಲಹಾ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ನಾನು ಈ ಮಾಹಿತಿಯನ್ನು ಮುಂದಿಡ್ತಾ ಇದ್ದೇನೆ. ಇನ್ನು ಮುಂದೆ ಯಾವುದೇ ಓರ್ವ ಮುಸಲ್ಮಾನರಿಗೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಒಂದು ನೋವು ಮಾಡಿದಲ್ಲಿ ನಮಗೆ ಸಹಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತೇಳಿ ಮನವಿ ಮಾಡೋದರೊಂದಿಗೆ ನಾವು ಈ ವಿದ್ಯಾರ್ಥಿಯನ್ನು ಇವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಬಹಳಷ್ಟು ನೋವು ಕೂಡ ಇದೆ. ಇದು ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲಿಯೂ ನಡೆಯಬಾರದು. ನಡೆದರೆ ಸೂಕ್ತವಾದ ಕಾನೂನು ಕ್ರಮ ನಡೆಸಲು ನಾವು ಅದಕ್ಕೆ ಬೇಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀಮಾನ್ ಯಡಿಯೂರಪ್ಪರವರಿಗೂ, ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಕೋಟೆ ಶ್ರೀನಿವಾಸ ಪೂಜಾರಿ ಅವರಿಗೂ, ದಕ್ಷಿಣ ಕನ್ನಡ ಜಿಲ್ಲೆ MP ಆಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ರವರಿಗೂ, ನಮ್ಮ ಇಲ್ಲಿನ MLA ಆಗಿರತಕ್ಕಂತಹ ರಾಜೇಶ್ ನಾಯ್ಕರವರಿಗೂ ನಾವು ಮನವಿ ಕೊಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶ್ರೀಮಾನ್ U.T. ಖಾದರ್ ಸಾಹೇಬ್ರವರಿಗೆ ಈ ಮಾಹಿತಿಯನ್ನು ನಾವು ತಿಳಿಸಿ ಇದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ತೇವೆ. ಬಂದ ಕೂಡಲೇ SAಗೆ ಅವರು ಫೋನ್ ಮಾಡಿ, SA ಅವರು ವಾರಂಟರ್ ರಜೆಯಲ್ಲಿದ್ದಾರೆ, ಟ್ರಾಫಿಕ್ SA ಅವರಿಗೆ ಚಾರ್ಜ್ ಇದೆ, ರಾತ್ರಿ ಬಂದು ಹುಡುಗನ ಅಜ್ಜಿ ಮನೆಯಲ್ಲಿ ಹಾಗೆ ಫೋನ್ ಮಾಡಿದರು. ನಂಬರ್ ಒಟ್ಟಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡ್ತೇನೆ. ಕಂಪ್ಲೇಂಟ್ ರಾತ್ರಿ ತಗೊಂಡೋಗಿ ಬೆಳಿಗ್ಗೆ 5 ಎಫ್ಐಆರ್ ಮಾಡಿದ್ದಾರೆ. ಆವತ್ತೇ ರಾತ್ರಿ ಎಫ್ಐಆರ್ ಮಾಡೋ ಮೊದಲೇ 3 ಅರೆಸ್ಟ್ ಮಾಡಿ ನಿನ್ನೆ ಪ್ರಮುಖ ಆರೋಪಿಯನ್ನು ಬಂಧಿಸಿದ್ದಾರೆ. ಬೆಳಿಗ್ಗೆ ಜಿಲ್ಲಾ ಸದಸ್ಯರು, ಕನ್ಯಾಣ ಉಸ್ತಾದವರು, ಸಕಾಪಿಯವರೆಲ್ಲ ಬಂದು ಹುಡುಗನಿಗೆ ಧೈರ್ಯ ತುಂಬಿ ನಾವು ಹೋಗಿದ್ದೇವೆ. ಮುಂದೆ ಕೂಡ ಅವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅಸ್ಸಲಾಮು ಅಲೈಕುಂ. ನಾವಿಂದು ಇತ್ತೀಚೆಗೆ ನಡೆದಂತಹ ಕಾಡು ಮಠದಲ್ಲಿ ನಡೆದಂಥ ಒಂದು ಘಟನೆಯ ಮನೆಗೆ ಬಂದಿದ್ದೇವೆ. ಸರಿಸುಮಾರು 17 ವರ್ಷ ಪ್ರಾಯದ ಒಬ್ಬ ವಿದ್ಯಾರ್ಥಿಯನ್ನು ಆತನ ಹಳೆಯ ಸಹಪಾಠಿಗಳ ಮುಖಾಂತರ ಕನ್ಯಾಣದ ಒಬ್ಬ RSS ಆಗಿರ್ಬೋದು ಅಥವಾ ಬಜರಂಗ ದಳದ ಕಾರ್ಯಕರ್ತನಾಗಿರ್ಬೋದು, ಅವನನ್ನು ಕರೆದುಕೊಂಡು ಹೋಗಿ ಅವನನ್ನು ಹೊಡೆದು ಬಡಿದು ಅವನಲ್ಲಿರುವಂತಹ ಹಣವನ್ನೆಲ್ಲ ಕಿತ್ತೊಗೆದು ಜೈ ಶ್ರೀರಾಮ್ ಎಂದು ಹೇಳಿ ಅವನನ್ನು ಬಲವಂತ ಮಾಡುವಂಥದ್ದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕೇಳಿದ್ದೇವೆ. ನಾವೆಂದು ಅವನ ಮನೆಗೆ ಬಂದಾಗ ವಿಷಯ ಎಲ್ಲ ಕೇಳಿದಾಗ ಆ ಹುಡುಗನ ತಂದೆಯೂ ಕೂಡ ನಮಗೆ ಎಲ್ಲ ವಿಷಯಗಳನ್ನೆಲ್ಲ ಹೇಳಿದರು. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆಯಾಗಿತ್ತು, ಬುದ್ಧಿವಂತರ ನಾಡಾಗಿತ್ತು. ಅದು ಇತ್ತೀಚೆಗೆ ಕೆಲವೊಂದು ಎಡಬಿಡಂಗಿಗಳ ಒಂದು ಕಾರಣದಿಂದಾಗಿ ಇಂದು ಕೋಮು ಸೂಕ್ಷ್ಮವಾದಂತಹ ಪ್ರದೇಶವಾಗಿ ಮಾರ್ಪಟ್ಟಿದೆ. ನಾವು ಭಾರತೀಯರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಜಾತಿ, ಧರ್ಮ, ಮತಗಳನ್ನೆಲ್ಲ ಬದಿಗಿಟ್ಟು ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ನಾವು ಶ್ರಮಿಸಿದ್ದೇವೆ.
ಇದಕ್ಕೆ ನಾವಿಂದು ಬಂದಿರುವುದು ಹಜರತ್ ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ವತಿಯಿಂದ ಆಗಿರ್ತದೆ. ನಮ್ಮ ದೇಶ ಸ್ವಾತಂತ್ರ್ಯವಾಗಬೇಕೆಂದು ಹೋರಾಡಿದಂತಹ ಒಬ್ಬ ಧೀರ ಆಗಿದ್ದಾರೆ ಟಿಪ್ಪು ಸುಲ್ತಾನ್ರವರು. ಮೈಸೂರಿನ ಹುಲಿ ಎಂದು ಖ್ಯಾತಿವೇತ್ತರಾದಂತಹ ಟಿಪ್ಪು ಸುಲ್ತಾನ್ರು ಒಬ್ಬ ಸರ್ವಧರ್ಮ ಸಮನ್ವಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರ ಆಸ್ಥಾನದಲ್ಲಿದ್ದವರು ಹೆಚ್ಚಿನವರು ಹಿಂದೂ ಸಹೋದರರೇ ಆಗಿದ್ದರು. ಅವರ ಆ ಒಂದು ಕೋಮು ಸಾಮರಸ್ಯಕ್ಕೆ ನಾವಿಂದು ಶ್ರೀರಂಗಪಟ್ಟಣದಲ್ಲಿ ನೋಡುವಂಥ ಶ್ರೀರಂಗನಾಥ ದೇವಾಲಯ ಆಗಿರ್ಬೋದು, ಶೃಂಗೇರಿಯ ಶಾರದಾ ಪೀಠವಾಗಿರ್ಬೋದು, ಇದೆಲ್ಲವೂ ಕೂಡ ಟಿಪ್ಪು ಸುಲ್ತಾನರ ಪರಧರ್ಮ ಸಹಿಷ್ಣುತೆಗೆ ಒಂದು ನಿದರ್ಶನವಾಗಿದೆ. ಇಂತಹ ಒಂದು ನಾಡಲ್ಲಿ ಒಬ್ಬ ಅನ್ಯ ಧರ್ಮೀಯ ವ್ಯಕ್ತಿಯನ್ನು ನೀನು ಜೈ ಶ್ರೀರಾಮ್ ಹೇಳುವಂತೂ ಬಲವಂತಪಡಿಸುವುದು ಅದು ಯಾರೂ ಸಹಿಸುವಂಥದ್ದಲ್ಲ. ನಾವು ಮುಸ್ಲಿಮರಾದವರು, ನಾವು ಶಾಂತಿಪ್ರಿಯರು. ನಮ್ಮ ಧರ್ಮ ಕಲಿಸಿಕೊಡೋದು ಕೂಡ ಅಷ್ಟೇ. ಲಾ ಇಕ್ರಾಹ ಫಿದ್ದೀನಿ, ಧರ್ಮದಲ್ಲಿ ಬಲವಂತ ಇರಬಾರದು. ಅದೇ ರೀತಿ ಹಿಂದೂ ಧರ್ಮವು ಕೂಡ ತಿಳಿಸುವುದು ಕೂಡ ಅದನ್ನೇ. ಶ್ರೀರಾಮನು ಹೇಳ್ತಾನೆ, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತ ನಿರಾಮಯ, ಸರ್ವೇ ಭದ್ರಾಣಿ ಕಶ್ಚಿತ್ ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಈ ವಿಶ್ವದಲ್ಲಿರುವವರು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ದುಃಖ ದುಮ್ಮಾನಗಳಿಂದ ದೂರವಾಗಿರಬೇಕು ಎನ್ನುವಂತಹ ಒಂದು ಆಶಯವಾಗಿದೆ ಶ್ರೀರಾಮನದ್ದು. ಅಂತಹ ಒಂದು ದೇವೋದಾತ್ತ ಭಾವನೆ ಇದ್ದಂತಹ ಹಿಂದೂ ಧರ್ಮದ ಇಂದಿನ ಅನುಯಾಯಿಗಳು ಈ ಒಂದು ಕಾರ್ಯಕ್ಕೆ ಇಳಿದಿರುವುದು ನಿಜಕ್ಕೆ ಒಂದು ಬೇಸರದ ಸಂಗತಿಯಾಗಿದೆ. ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಒಬ್ಬ ನಿರ್ಜನವಾದಂತಹ ಪ್ರದೇಶಕ್ಕೆ ಕೊಂಡು ಹೋಗಿ ಆತನನ್ನು ಹೊಡೆದು ಜೈ ಶ್ರೀರಾಮ್ ಹೇಳು ಎಂದು ಹೇಳುವಂಥದ್ದು ನಿಜಕ್ಕೂ ಸಹಿಸುವಂಥದ್ದಲ್ಲ. ಯಾಕೆಂತ ಹೇಳಿದರೆ ಅವರವರ ಧರ್ಮ ಅವರವರಿಗೆ ಮೇಲು. ಮುಸಲ್ಮಾನಾದವನು ಎಂದೂ ಕೂಡ ನೀನು ಇಸ್ಲಾಂನ ಬಗ್ಗೆ ಹೇಳುವಂತೆ, ಅಲ್ಲಾಹ್ ಅಕ್ಬರ್ ಹೇಳುವಂತೆ ಎಲ್ಲಿಯೂ ಕೂಡ ಬಲವಂತ ಮಾಡಿದಂಥ ನಿದರ್ಶನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಸರ್ವರು ಸಾಮರಸ್ಯದಿಂದ, ಸಹಬಾಳ್ವೆಯಿಂದ, ಭಾವೈಕ್ಯತೆಯಿಂದ ನಾವು ಈ ಒಂದು ನಾಡಲ್ಲಿ ಇರಬೇಕೆಂಬುದೇ ನಮ್ಮ ಮುಖ್ಯ ಉದ್ದೇಶ. ನಾವು ಅತ್ಯಂತ ಸಾಮರಸ್ಯದಿಂದ ಇರೋಣ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವರು ನಾವು ಪರಸ್ಪರ ಏಕೋದರ ಸಹೋದರರಾಗಿ ಈ ಒಂದು ದಕ್ಷಿಣ ಕನ್ನಡದ ಘನತೆಯನ್ನು ಮುಗಿಲೆತ್ತರಕ್ಕೆ ಏರಿಸೋಣ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣವಿರಾಮ ಆಗ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.